ಸೊಲ್ಮೆಲು ನಮ್ಮ ಗುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಕರ್ನಾಟಕ ಬ್ಯಾಂಕ್ 40 ವರ್ಷ ಸಾರ್ಥಕ ಸೇವೆ ಸಂದಾಯನ ಆಡಳಿತ ನಿರ್ದೇಶಕರ ಬೊಕ್ಕ ಮುಖ್ಯ ಕಾರ್ಯತೂವನ ಅಧಿಕಾರಿಯಾದ ಕರ್ತವ್ಯ ಅಕೇರಿಯಾಯಿನ ಮಹಾಬಲೇಶ್ವರ ಎಂಎಸ್ರೆಗ್ ಬ್ಯಾಂಕ್ದ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಯಲ್ಲಿನ ಗಿರಾಕಿಲು ಬೊಕ್ಕ ಷೇರುದಾರರನ್ನ ನಿಲೆಟ್ಟು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮಾಧವ ಮಂಗಳ ಸಭಾಭವನಡು ಮೆಚ್ಚುಗೆದ ತಮ್ಮನದ ಮರ್ಯಾದಿಲೇಸ್ ನಡೆತಂಡು. ಕರ್ನಾಟಕ ಬ್ಯಾಂಕ್ 40 ವರ್ಷ ಸಾರ್ಥಕ ಸೇವೆ ಸಂದಾಯನ ಆಡಳಿತ ನಿರ್ದೇಶಕರು ಬೊಕ್ಕ ಮುಖ್ಯ ಕಾರ್ಯತೂವನ ಅಧಿಕಾರಿಯಾದ ಕರ್ತವ್ಯ ಅಕೇರಿಯಾಯಿನ ಮಹಾಬಲೇಶ್ವರ ಎಂಎಸ್ರೆಗ್ ಬ್ಯಾಂಕ್ದ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆಯಲ್ಲಿನ ಗಿರಾಕಿಲು ಬೊಕ್ಕ ಷೇರುದಾರರನ್ನ ನಿಲೆಟ್ಟು ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಮಾಧವ ಮಂಗಳ ಸಭಾಭವನಡು ಮೆಚ್ಚುಗೆದ ತಮ್ಮನದ ಮರ್ಯಾದಿಲೇಸ್ ಅಟ್ಟಣೆ ಮಲ್ತದಿತ್ತರು. ಮಣಿಪಾಲ ಮಾಹೆ ಜತೆ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಗುರ್ಕಾರ್ಮೆ ವಹಿಸಿದ ಕಾರ್ಯಕ್ರಮ ಉದಿಪನ ಮಲ್ತೆರು. ಬಿನ್ನೆರ್ನ ಒಟ್ಟು ಸೇರಿಕೆಡು ಮಹಾಬಲೇಶ್ವರ ಎಂಎಸ್ರೆಗ್ ಬೊಕ್ಕ ಅರೆನ ಬುಡದಿ ಅನ್ನಪೂರ್ಣ ಮೊಕ್ಲೆಗ್ ಮೆಚ್ಚುಗೆದ ತಮ್ಮನದ ಮರ್ಯಾದೆ ಮಲ್ತೆರು. ಬೊಳ್ಳಿದ ಫಲಕಡು ಬಂಗಾರದ ಅಚ್ಚರಡು ಬರೀನ ತಮ್ಮನದ ಓಲೆ ಕುರ್ದು ಮೆಚ್ಚುಗೆ ತೆರಿಪಾಯಿರು. ಮಹಾಬಲೇಶ್ವರ ಎಂಎಸ್ ಪಾತಿರ್ದು ಗ್ರಾಹಕ ಕೇಂದ್ರಿತ ಬ್ಯಾಂಕ್ ಪನ್ಪುನ ಸಂಕಲ್ಪದೊಟ್ಟುಗು ಕರ್ನಾಟಕ ಬ್ಯಾಂಕ್ ಕಾರ್ಯ ಮಲ್ತೊಂದಿತ್ತದು ಈ ಬ್ಯಾಂಕ್ ಸೇವೆ ಸಂದಾಯನ ಸೇವೆ ಖುಷಿ ಕೊಡ್ತುಡು. ಗಿರಾಕಿಲಿನ ಅಭಿಮಾನ ಪ್ರೀತಿ ಸಾಕಾರನು ಏಪುಗ್ಲ ನೆಂಪು ಮಲ್ತೊನ್ಮೆನ್ ಪಂಡಿರು. ಹಾಗೂ 8,500 ಸಿಬ್ಬಂದಿಗಳ ಅಭಿಮಾನಕ್ಕೆ ಪಾತ್ರರಾಗತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸೌಲಭ್ಯ ಹಾಗೂ ಪುಣ್ಯ ನನಗೆ ಒದಗಿ ಬಂದಿತ್ತು. ಹಾಗಾಗಿ ಅಂತಹ ಒಂದು ನನ್ನ ಮೇಲೆ ಅಭಿಮಾನವನ್ನು ಇಟ್ಟಂತಹ ನಿಮಗೆಲ್ಲರಿಗೂ ಸಹ ಮತ್ತೊಮ್ಮೆ ಮನಪೂರ್ವಕವಾದ ಒಂದು ಕೃತಜ್ಞತೆ. ಕರ್ನಾಟಕ ಬ್ಯಾಂಕಿನ ಬಗ್ಗೆ ಈಗ ಮಾತಾಡಿದಂಥವರು ಸುಮಾರು ಜನ ಹೇಳಿದ್ದಾರೆ. ನಾವು ಶತಮಾನೋತ್ಸವ ವರ್ಷವನ್ನು ಆಚರಿಸ್ತಾ ಇದ್ದೇವೆ. ಏನಿಲ್ಲದ ವಿಶೇಷ ಅಂತ ನೀವು ಕೇಳ್ಬೋದು. ಒಂದು ಸಂಘ ಸಂಸ್ಥೆಯನ್ನು ಹುಟ್ಟಿ ಹಾಕಿದ ಮೇಲೆ ಅದರ ಬೆಳ್ಳಿ ಹಬ್ಬ, ಚಿನ್ನದ ಹಬ್ಬ ಅಥವಾ ಶತಮಾನೋತ್ಸವ ವರ್ಷ ಸಾಧಾರಣವಾಗಿ ಬ್ಯಾಂಕನ್ನು ಅಥವಾ ಯಾವುದೇ ಸಂಸ್ಥೆಯನ್ನು ನಡೆಸಿಕೊಂಡು ಬಂದರೆ ಅದು ನಡೀತದೆ ಅಂತ ಹೇಳಿ. ಕರ್ನಾಟಕ ಬ್ಯಾಂಕಿಂದು ಬಹಳ ವಿಶೇಷ. ನೀವು ಇಲ್ಲಿ ತುಂಬ ಜನ ಕರ್ನಾಟಕ ಬ್ಯಾಂಕಿನ ಒಟ್ಟಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡು ಬಂದಿದ್ದೀರಿ ಅಂತ ಕಾಣ್ತದೆ. ನಾವು ಬ್ಯಾಂಕನ್ನು ನಡೆಸುವಾಗ ಗ್ರಾಹಕ ಕೇಂದ್ರಿತ ಬ್ಯಾಂಕ್ ಅಂತ ಹೇಳಿ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಗ್ರಾಹಕರ ಅಪೇಕ್ಷೆ ಏನು, ಅದರ ಅಪೇಕ್ಷೆಗೆ ತಕ್ಕಂತೆ ನಮಗೆ ಬ್ಯಾಂಕನ್ನು ನಡೆಸಲಿಕ್ಕೆ ಆಗ್ತದ ಅಂತ ಹೇಳಿ ಒಡಿಪುದ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ದ ಡಾಕ್ಟರ್ ಜಿ ಶಂಕರ್ ಸುರುತ ಪಾತಿರ ಪಂಡದು ಗಿರಾಕಿಲೆಗ್ ಎಡ್ಡೆ ಸೇವೆ ಕೋರೊಂದು ಕರ್ನಾಟಕ ಬ್ಯಾಂಕ್ ಜನಕ್ಲಿನ ಮನಸ್ಸುಡು ಅಳಿಯಂದೆ ಒರಿಪುನ ಪಣೌಕಾಸು ಸಂಸ್ಥೆ ಆದು ಮೂಡ್ದು ಬೈದನು. ಮಹಾಬಲೇಶ್ವರ ಎಂಎಸ್ಆರ್ನ ವ್ಯಕ್ತಿತ್ವ ಎಂಕ್ಲೆಗ್ ಮಾತ ಮಾದರಿಯಿಂದ ಪಂಡಿರು. ತನ್ನ ತಂದೆ ತಾಯಿಯ ಆರೋಗ್ಯದ ನಿಮಿತ್ತವಾಗಿ ಯಾರು ದೊಡ್ಡ ಹುದ್ದೆ ಕೊಟ್ಟರೆ ಯಾರ ಮನೆಗೆ ಹೋಗುದಿಲ್ಲ, ಇನ್ನೊಂದು 10 ವರ್ಷ ಅಲ್ಲಿ ಇರ್ತೀವಿ ಅಂತ ಅವರು ಅದನ್ನೆಲ್ಲ ಬಿಟ್ಟು ನಾನು ಸ್ವಲ್ಪ ದಿವಸ ಅಲ್ಲಿ ಶೃಂಗೇರಿಯಲ್ಲಿ ತಾಯಿಯನ್ನು ನೋಡ್ಕೊಂಡು ಆಮೇಲೆ 15 ದಿವಸ ಇಲ್ಲಿ ಮಂಗಳೂರಿನಲ್ಲಿ ಇರ್ತೀನಿ ಅಂತ ಫೇವರಿಗೆ ಹೋದರೆ ಬಹಳ ಒಳ್ಳೆಯ ವ್ಯಕ್ತಿತ್ವ. ಮತ್ತು ನೋಡಿ, ನಮ್ಮ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆದ್ರೆ ಸರ್ಕಾರ 10 ದಿವಸ ಪಾರ್ಟಿ ಎಲ್ಲ ಇರ್ತದೆ. ನಾನು ಹೋಗಿದ್ದೆ ಅವತ್ತು ಸೆಂಡ್ ಆಫ್ ದಿವಸ. ಬ್ಯಾಂಕಿಂಗ್ ಸ್ಟಾಫ್ ಮಧ್ಯಾಹ್ನ ಊಟ ಇಟ್ಟಾಡ್ತದೆ. ಆಮೇಲೆ ಸಂಜೆ ಒಂದು ಹೂ ಕೊಟ್ಟು ಸಿಂಪಲ್ ಆಗಿ ಒಂದು ಭಾಷಣ ಮಾಡಿದ್ರು, ಅವ್ರು ಬೀಳ್ಕೊಟ್ರು. ಇದು ಬ್ಯಾಂಕಿನ ವ್ಯವಸ್ಥೆ. ಕರ್ನಾಟಕ ಬ್ಯಾಂಕ್ದ ಕಾರ್ಯತೂವನ ನಿರ್ದೇಶಕರು ಶೇಖರ ರಾವ್, ದುಂಬುದ ಆಡಳಿತ ನಿರ್ದೇಶಕರು ಬೊಕ್ಕ ಗುರುಕಾರ್ಯರು ಜಯರಾಮ್ ಭಟ್, ಚಾರ್ಟರ್ಡ್ ಅಕೌಂಟೆಂಟ್ ಎಸ್.ಎಸ್. ನಾಯಕ್, ಕರ್ನಾಟಕ ಬ್ಯಾಂಕ್ ಸಿಬಿಒ ಗೋಕುಲ್ದಾಸ್ ಪೈ, ಸಿಒಒ ವೈ.ವಿ. ಬಾಲಚಂದ್ರ ರಾವ್, ಸಹಾಯಕ ಜನರಲ್ ಮ್ಯಾನೇಜರ್ ರಾಜಗೋಪಾಲ್ ಬಿ, ಉದ್ಯಮಿ ಆನಂದ ಸಿ ಕುಂದರ್, ದಕ್ಷಿಣ ಕನ್ನಡ ಮೊಗವೀರ ಮಹಾಸಭಾ ಗುರುಕಾರ್ಯರು ಜಯಾಸಿ ಕೋಟ್ಯಾನ್ ಪಾಲ್ದೆತ್ತುಂಡಿರು. ಜನಕ್ಲೇನು ಜಪುಡಾದು ನನ್ನದಾನೆ ಬಸ್ ಪಿದಾಡೆರೆ ಅನಗ ಬಸ್ಸುಗು ಪಿರೌಡ್ದು ಬತ್ತಿನ ಬಸ್ ಗುದ್ದಿನ ಸಂಗತಿ ಕುಡ್ಲದ ಕಾಪಿ ಕಾಡಿಡು ನಡೆತದಂಡು. 2 ಖಾಸಗಿ ಬಸ್ಸುಗಳ ನಷ್ಟ ಆತಂಡು. ಜನಕ್ಲೇನು ಜಪುಡಾದು ನನ್ನದಾನೆ ಬಸ್ ಪಿದಾಡೆರೆ ಆನಗ ಬಸ್ಸುಗು ಪಿರೌಡ್ದು ಬತ್ತಿನ ಬಸ್ ಗುದ್ದಿನ ಸಂಗತಿ ಕುಡ್ಲದ ಕಾಪಿ ಕಾಡಿಡು ನಡೆತದಂಡು. 2 ಖಾಸಗಿ ಬಸ್ಸುಗಳ ನಷ್ಟ ಆತಂಡು. ಕೃಷ್ಣ ಪ್ರಸಾದ್ ಬೊಕ್ಕ ನಿಕ್ಕಿಶಾ
ಪುದರ್ದ ಖಾಸಗಿ ಬಸ್ಸುಲು ಒಂದು ಆದಿತ್ತ ಜನಕ್ಲಿನ ಚಪ್ಪಡಾದು ಬಸ್ ಪಿದಡರಾನಗ ನನೊಂಜಿ ಖಾಸಗಿ ಬಸ್ತ ಬ್ರೇಕ್ ಸ್ಲಿಪ್ ಆದು ದುಂಬು ಪೋದು ಎದುರುಡುಂತು ದಿನ ಬಸ್ತ ಪಿರವುಕು ಗುತ್ತುದುಂಡು ಒಂಜಿ ಬಸ್ತ ಎದುರುಮಿ ಬೊಕ್ಕೊಂಜಿ ಬಸ್ತ ಪಿರಮಿ ಪೊಡಿ ಆತುಂಡು ರೆಡ್ ಬಸ್ಲ ಕುಡ್ಲದ ಲಾಲ್ ಬಾಗ್ ದಂಚೆಡ್ದು ಬತ್ತದು ವಿಜಯ್ ಕಾಪಿ ಕಾಡಿಡುಂತದುಪ್ಪನಾಗ ಈ ಸಂಗತಿ ನಡೆತದುಂಡು ಸಂಚಾರಿ ಪೊಲೀಸರು ಜಾಗಿಗೆ ಬತ್ತದು ತನಿಖೆ ಮಲ್ತಿರು. ಪರಮೋಸ ಕಾರು ಜಾರ್ದು ಗುವೆಲಗಬೂರ್ನ ಜವಂತಿ ಉರ್ತಿನ ಅಗ್ನಿಶಾಮಕ ದಳ ತಕಲು ಬಚಾವ್ ಮಲ್ತಿನ ಸಂಗತಿ ಒಡಿಪು ಜಿಲ್ಲೆ ಬೈಲೂರ್ದ ಬಡಗು ಬೊಟ್ಟುಡು ನಡೆತಿದ್ದರು. ಪರಮೋಸ ಕಾರು ಜಾರ್ದು ಗುವೇಲಗಬೂರ್ನ ಜವಂತಿ ಉರ್ತಿನ ಅಗ್ನಿಶಾಮಕ ದಳ ತಕಲು ಬಚಾವ್ ಮಲ್ತಿನ ಸಂಗತಿ ಒಡಿಪು ಜಿಲ್ಲೆ ಬೈಲೂರ್ದ ಬಡಗ ಬೊಟ್ಟುಡು ನಡೆತಿದ್ದರು. ಇಲ್ಲಲ್ದ ಗುವೇಲ್ ಕೈತಲು ಮರಟ್ ಪೆರಂಕಾಯಿ ಇತ್ತದು ಅವಿನ ಕೊಯ್ಯರೆ ಜವಂತಿ ಮರ ಏರ್ನಗ ಕಾರು ಜಾರ್ದು ಗುವೇಲಗ ಬೂರ್ದೇರು. ಈ ಸಂಗತಿ ಬಯ್ಯ 6 ಗಂಟೆದ ಪೊರ್ತುಡು ನಡೆತಿದ್ದರು. ಊರ್ದಕಲು ತುರ್ತು ಅಗ್ನಿಶಾಮಕ ದಳಕು ತೆರಿಪಾದು ಅಕಲು ತುರ್ತು ಜಾಗೆಗೆ ಬತ್ತದ ಅಧಿಕಾರಿಲ ಬೊಕ ಅಗ್ನಿಶಾಮಕ ದಳದ ಬೇಲದಕಲು ಗುವೇಲಗಬೂರ್ನ ಜವಂತಿನ ಮಿತ್ತು ಒಯ್ತದು ಬಚಾವ್ ಮಲ್ತಿದೇರು. ಜವಂತಿಗೆ ಎಲ್ಲೆ ಮಟ್ಟದ ಪೆಟ್ಟಾದಿತ್ತದು ಪ್ರಾಣಾಪಾಯ ಹಿಡಿದು ಬಚಾವಾತಿರು. ಅಗ್ನಿಶಾಮಕ ದಳದ ಸ್ಟೇಷನ್ ಅಧಿಕಾರಿಲೈನ ಸತೀಶ್ ಎನ್ ರಾಘವೇಂದ್ರ ಆಚಾರಿ ಬೊಕ್ಕ ಕರ್ತವ್ಯಡುಪ್ಪನಕಲು ಈ ಕಾರ್ಯಾಚರಣೆ ನಡೆದಿರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರಡು ಕಾಂಗ್ರೆಸ್ ಪಕ್ಷದ್ದು ದುಂಬದ ಮಂತ್ರಿ ಬಿ ರಮಾನಾಥ್ ರೈ ಓಟು ಗುಂತು ನೀಡಿದಾವ್ರ ಬುಧವಾರ ಕೇಂದ್ರದ ದುಂಬದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ಬಂಟ್ವಾಳ ಬಿ ಮೂಡಾ ಗ್ರಾಮದ ಇಲ್ಲಡೆ ಪೋದು ಪೂಜಾರಿಯರ್ನ ಆಶೀರ್ವಾದ ದೆತ್ತೊಂಡೆರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರಡು ಕಾಂಗ್ರೆಸ್ ಪಕ್ಷದ್ದು ದುಂಬದ ಮಂತ್ರಿ ಬಿ ರಮಾನಾಥ್ ರೈ ಓಟು ಗುಂತು ನೀಡಿದಾವ್ರ ಬುಧವಾರ ಕೇಂದ್ರದ ದುಂಬದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ಡ ಬಂಟ್ವಾಳ ಬಿ ಮೂಡಾ ಗ್ರಾಮದ ಇಲ್ಲಡೆ ಪೋದು ಪೂಜಾರಿಯರ್ನ ಆಶೀರ್ವಾದ ದೆತ್ತೊಂಡೆರು. ರಮಾನಾಥ್ ರೈ ಪಕ್ಷದ ಹಿರಿಯ ನಾಯಕರಾದುಪ್ಪುನ ಜನಾರ್ದನ ಪೂಜಾರಿಯರ್ನ ಯೋಗ ಸಮಾಚಾರ ವಿಚಾರಿಸಿದರು. ಗುರುವಾರ ನಾಮಪತ್ರ ಕೊರಿಯರಿತ್ತಿ ನೀಡಿದಾವ್ರ ಆರು ಬುಧವಾರ ಪೂಜಾರಿಯರಿನ ತೂದು ಪಾತ್ರಕತೆ ನಡಪಾಯಿರು. ಈ ಪೊರ್ತುಡು ಜನಾರ್ದನ ಪೂಜಾರಿ ಪಾತಿರ್ದು ಬಿಲೆ ಎಡ್ತಿರ್ದು ಜನ ಕಂಗಾಲಾತಿರು ಇಂಚಿನ ವಿಷಯಲನ ಬಗೆಟ್ಟು ಗಟ್ಟಿಯಾದ ಪಾತಿರ್ನಕಲು ಏರ್ಲ ಇಜ್ಜಿರೆಂದು ಪಂಡಿನ ಜನಾರ್ದನ ಪೂಜಾರಿ ರಮಾನಾಥ್ ರೈ ನನ್ನೂರ ಗಿಂದಡಂದು ಎಡ್ಡೆಪ್ಪು ಬಯಕಿಯರು. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಬೇವಿ ಕುಂದರ್, ಪಾಂಡೇರು ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯ ಸುದೀಪ್ ಕುಮಾರ್ ಶೆಟ್ಟಿ, ಕೆಪಿಸಿಸಿ ಸದಸ್ಯರಾಯನ ಪಿಯೂಷ್ ಎಲ್ ರಾಡ್ರಿಗಸ್, ಚಂದ್ರಪ್ರಕಾಶ್ ಶೆಟ್ಟಿ, ನಾಯಕರಾಯನ ಪದ್ಮಶೇಖರ್ ಜೈನ್, ಮೈಲಪ್ಪ ಸಾಲ್ಯಾನ್ ಈ ಪೊರ್ತುಡು ಒಟ್ಟಿಗಿದ್ದರು. ದೇಶಗೋಸ್ಕರ ಹೆಂಗೆಂದವಳು ತೂಗ ಈ ಸತಿ ಅಲ್ಲಿನ ಸೋಪಾರ ತೀರ್ಗಜ್ಜವನು ತುಂಬ ಕರಿನ 5 ವರ್ಷಲೆಡು ಮಲ್ಲ ಮಟ್ಟದ ಅಭಿವೃದ್ಧಿ ಕಾರ್ಯ ಮಲ್ಪದು ಕಾರ್లను ಮಾದರಿ ಕ್ಷೇತ್ರ ಆದ ಮಲ್ಪೆರೆ ಪ್ರಯತ್ನ ಬೈದೆ ಮೂಲ ಸವಲತ್ತು ಸೃಷ್ಟಿಡ್ದು ತಿರ್ಗಾಟ ಉದ್ಯಮ ಮುಟ್ಟ ವಿಶೇಷ ಯೋಜನೆಯನ್ನು ಕನತದು ಪುದರ್ಪೋಯಿ ವಿಧಾನಸಭಾ ಕ್ಷೇತ್ರ ಮಲ್ಪೆರೆ ಪುಣೆತೆ ಎಂದು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೆರು ಆರು ಸುದ್ದಿಗಾರರ ಪಾತಿರ್ದರು. ಕರಿನ 5 ವರ್ಷಲೆಡು ಮಲ್ಲ ಮಟ್ಟದ ಅಭಿವೃದ್ಧಿ ಕಾರ್ಯ ಮಲ್ಪಾದು ಕಾರ್లను ಮಾದರಿ ಕ್ಷೇತ್ರ ಆದ ಮಲ್ಪೆರೆ ಪ್ರಯತ್ನ ಬೈದೆ ಮೂಲ ಸವಲತ್ತು ಸೃಷ್ಟಿಡ್ದು ತಿರ್ಗಾಟ ಉದ್ಯಮ ಮುಟ್ಟ ವಿಶೇಷ ಯೋಜನೆಯನ್ನು ಕನತದು ಪುದರ್ಪೋಯಿ ವಿಧಾನಸಭಾ ಕ್ಷೇತ್ರ ಮಲ್ಪೆರೆ ಪುಣೆತೆ ಎಂದು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಂತ್ರಿ ವಿ ಸುನೀಲ್ ಕುಮಾರ್ ಪಂತೆರು ಆರು ಸುದ್ದಿಗಾರರ ಪಾತಿರ್ದರು. ಪರಶುರಾಮನ ಬಗಿಟ್ಟು ದಾಲ ಆಧಾರುಡು ಇಜ್ಜಾಂಡ ಅಂಚಾದು ಬಯಲೂರುಡು ಬಂಡೆಕಲ್ಲದ ಮಿತ್ತು ಪರಶುರಾಮ ಮೂರ್ತಿ ತಾಪನೆ ಮಲ್ತದು ಪರಶುರಾಮ ಥೀಮ್ ಪಾರ್ಕ್ ಕಟ್ಟದು ತಿರ್ಗಾಟ ಉದ್ಯಮ ಗುಮೇದು ಕೊರಿಯರ ಪ್ರಯತ್ನ ಮಲ್ತದೆ ಎಂದು ಸುನೀಲ್ ಕುಮಾರ್ ಪಂಡಿರು. ಇತ್ತೆ ಪಿರ ಜನಕ್ಲಿನ ಆಶೀರ್ವಾದ ಪಡೆಯರೆ ಪೋಂದುಲ್ಲೆ ಡಬಲ್ ಇಂಜಿನ್ ಸರ್ಕಾರ ಬತ್ತದು ನನಲಾತ ಬುಳುಚಲು ಕೆಲಸ ಆವಡುಂದಾಂಡ ಕಾರ್ಲಡು ಜನಕುಲು ಬಿಜೆಪಿ ಅಭ್ಯರ್ಥಿನ ಗೆಂದಾವಡುಂದು ಆರು ಕೇನುಂಡೆರು. ಕಾರ್ಕಳಡು ಬಿಜೆಪಿದ ಅಭ್ಯರ್ಥಿ ಅದು ಯಾನು ಸ್ಪರ್ಧೆ ಮಂತೊಂದುಲ್ಲೆ ಜನಕ್ಲಡ ಕುಡರ ಆಶೀರ್ವಾದ ಕೇಂದ್ರ ಯಾನು ಪೋಂದುಲ್ಲೆ ಕರೆನ 5 ವರ್ಷದ ಅವಧಿಡು ಜನ ಎಂಕಲ ಅವಕಾಶ ಕೊರ್ನಾಗ ಕಾರ್ಕಳನು ಭಾರಿ ಮಲ್ಲ ಪ್ರಮಾಣದ ಅಭಿವೃದ್ಧಿ ಚಟುವಟಿಕೆದ ಮುಖಾಂತರ ಕಾರ್ಕಳನ ಒಂಜಿ ಮಾದರಿ ಕ್ಷೇತ್ರ ಮನ್ಪುನಂಚಿತ್ತ ಪ್ರಯತ್ನ ಮಂದ ಮೂಲಭೂತ ಸೌಕರ್ಯದ ಪತ್ತಿನ ಪ್ರವಾಸೋದ್ಯಮದ ಮುಟ್ಟಲ ವಿಶೇಷವಾಯಿನಂಚಿತ್ತ ಯೋಜನೆದ ಮುಖಾಂತರ ಕಾರ್ಕಳನು ಅತ್ಯಂತ ಪ್ರಸಿದ್ಧ ಕ್ಷೇತ್ರ ಮನ್ಪುನಂಚಿತ್ತ ಪ್ರಯತ್ನ ಯಾನು ಮಂದೆ
ಕುಡರ ಜನಗಳ ಆಶೀರ್ವಾದಕ್ಕೆ ಏನೊಂದಿಲ್ಲ. ಈ ವರ್ಷದ ಚುನಾವಣೆಡು ನರೇಂದ್ರ ಮೋದಿನ ಕೈ ಬಲಮನ್ಪನಗೋಸ್ಕರ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕದ ಬರೋಡುಂದಾಡ ಕಾರ್ಕಳಡ್ಲ ಬಿ ಜೆ ಪಿದ ಶಾಸಕತ್ವದ ಅವಧಿ ಅಗತ್ಯ ಉಂಡು. ಸೊ ಈ ಕಾರಣಕ್ಕೆ ಜನ ಬಿ ಜೆ ಪಿಗೆ ಸಹಕಾರ ಮನ್ಪೋಡು ಅನ್ಪನಂಚಿತ್ನ ವಿಶ್ವಾಸಲೇ ಎಂಕೊಂಡು ಆ ನಿರೀಕ್ಷೆಲ್ಲ ಅಂದಿ ಒಂದೆ. ಕರಾವಳಿದ ಸೃಷ್ಟಿ ಪರಶುರಾಮನ ಮುಖಾಂತರ ಆತನ ಅನ್ಪಂಡದ ಇತಿಹಾಸ ಪನೊಂದಿತ್ತಂಡೆ. ಅಣ್ಣ ಪರಶುರಾಮನ ಬಗ್ಗೆ ಒವೇ ರೀತಿದ ಕುರು ಆವಡು ಒವೇ ಚಟುವಟಿಕೆ ನಮ್ಮನ್ನ ರಡ್ಡು ಜಿಲ್ಲೆ ಹಿಡಿತೀಜಿ. ಈ ಹಿನ್ನೆಲೆಡೆ ಹಿಂದುತ್ವದ ಚಟುವಟಿಕೆ ಧಾರ್ಮಿಕತೆ ಆಧ್ಯಾತ್ಮಿಕತೆದ ಜೊತೆಟು ಒಂಜಿ ಪ್ರವಾಸೋದ್ಯಮದ ಅಭಿವೃದ್ಧಿ ಆವಡು ಅನ್ಪನ ಕಾರಣಕ್ಕೋಸ್ಕರ ಒಂಜಿ ದಾಲ ಉಪಯೋಗಕ್ಕೆ ಬರಂದಿನಂಚಿತ್ನ ಬಂಡೆಕಲ್ಲದ ಮಿತ್ತು ಪರಶುರಾಮ ಥೀಮ್ ಪಾರ್ಕ್ ಮನ್ಪನ ಮುಖಾಂತರ ಕರಾವಳಿ ಸೃಷ್ಟಿಕರ್ತನ ನೆನಪಂತನಂಚಿತ್ನ ತನ್ಮೂಲಕ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಉತ್ತೇಜನ ಕೊರ್ಪನಂಚಿತ್ನ ಪ್ರಯತ್ನ ನಮ್ಮ ಇನ್ನು ಕಾರ್ಕಳದ ಬೈಲೂರು ಎರಲಪಾಡಿಡ ಆರಂಭ ಬಂದ ಸಾವಿರಾರು ಸಂಖ್ಯೆಡಿನ ಜನ ಬರೋಂದಿಲ್ಲರು ಒಂಜಿ ಅಭಿವೃದ್ಧಿದ ವಿಷಯಡು ಒಂದೊಂಜಿ ಮಲ್ಲ ಆಯಾಮ ಕಾರ್ಕಳದ ನನ್ನ ದುಂಬದ ದಿನ ಟಾಪುಣು ನನ್ನ ನಿರೀಕ್ಷೆ ಮಂತಂದಿಲ್ಲ. ಕಟೀಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬಿಸು ಸಂಕ್ರಾಂತಿಗೆ ಕೊಡಿಯೇರ್ದು ಎನ್ಮ ದಿನದ ಜಾತ್ರೆ ನಡೆತುಂಡು. 7ನೇ ದಿನ ಗುರುವಾರ ಪಗಿಲು ಬ್ರಹ್ಮರಥೋತ್ಸವ ನಡೆತುಂಡು. ರಾತ್ರಿ ತೇರ್ದ ಉಚ್ಚಯ ನಡಪಾದು. ಶುಕ್ರವಾರ ರಾತ್ರಿ ದೇವರಿನ ಜಳಕದ ಉಚ್ಚಯ ಆರಾಟ ನಡಪೆರುಂಡು. ಕಟೀಲ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಬಿಸು ಸಂಕ್ರಾಂತಿಗೆ ಕೊಡಿಯೇರ್ದು ಎನ್ಮ ದಿನದ ಜಾತ್ರೆ ನಡೆತುಂಡು. ವೇದವ್ಯಾಸ ತಂತ್ರಿ ಬೊಕ್ಕ ಕೃಷ್ಣರಾಜ ತಂತ್ರಿಯರ್ನ ದುಂಬಾಳ್ತಿಡು ಅನುವಂಶಿಕ ಪೂಜೆ ಮಲ್ಪನ ವಾಸುದೇವ ಆಸರಣ್ಣ ಬೊಕ್ಕ ಆಸರಣ್ಣ ಸೋದರರು ಇತ್ತದು ಬಿಸುತ್ತ ದೀಪದ ಬಲಿ, ಮೂಡು ಸವಾರಿ, ರಾತ್ರಿ ಉಚ್ಚಯದ ಬಲಿ, ಬೊಳ್ಳಿ ತೇರು, ಪಡು ಸವಾರಿ ಇಂಚ ಕರಿನ ಆಜು ದಿನಟು ಬೇತೆ ಬೇತೆ ನಮೂನೆ ಉಚ್ಚಯ ನಡಪಾದು. ಗುರುವಾರ 7ನೇ ದಿನ ಪಗೆಲ್ ತೇರು ಅಟ್ಟಣೆ ಆದಿತ್ತಂಡು. ಪಗೆಲು ಬ್ರಹ್ಮರಥೋತ್ಸವ ಲೆಕ್ಕೊಡು ಕಾಂಡೆ ದೇವಸ್ಥಾನಡು ದೇವರ ಪಿದಾರ್ದು ಉಚ್ಚಯ ಬಲಿ ನಡೆತುಂಡು. ತೀರ್ದ ಎದುರುಡು ದರ್ಶನ ಬಲಿಯಾದ ದೇವರು ತೇರೇರಿಯರು. ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೂ ಪೂತ ಪೂಜೆ ಮಲ್ತಿರು. ಊರ ಪರ ಊರ ಭಕ್ತರು ದಿನನಿಚ್ಚಲ ಭಾರಿ ಜನ ಕಟೀಲ ಕ್ಷೇತ್ರಗೂ ಭೇಟಿ ಕೊರೊಂದಿತ್ತದು. ಪೂತ ಪೂಜೆ ಸೇರ್ದು ಬೇತೆ ಬೇತೆ ಸೇವೆಲಿನ ಸಂದಾಯ್ತ ಮಲ್ತದು ಪರಕೆ ಪಾಡೊಂದುಲ್ಲೆರು. ದೇವಸ್ಥಾನದ ಆಡಳಿತ ಸಮಿತಿ ಗುರ್ಕಾರ್ಯರು ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು, ದೇವಸ್ಥಾನದ ಮ್ಯಾನೇಜರ್ ಮೋಹನ್ ರಾವ್ ಈ ಪೊರ್ತುಡು ಒಟ್ಟಿಗಿದ್ದರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ ಗುರುವಾರ ಓಟದ ಅಧಿಕಾರಿಗಳಿಗೂ ನಾಮಪತ್ರ ಕೊರಿಯರು. ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್, ಸಂಸದರು ತೇಜಸ್ವಿ ಸೂರ್ಯ, ನಟಿ ಶ್ರುತಿ ಮೆರವಣಿಗೆಡು ಪಾಲ್ದೆತ್ತೊಂದು ಕಾರ್ಯಕರ್ತರಿಗೂ ಉಮೇದ್ ಕೊರಿಯರು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ ಗುರುವಾರ ಓಟದ ಅಧಿಕಾರಿಗಳಿಗೂ ನಾಮಪತ್ರ ಕೊರಿಯರು. ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಬೊಕ್ಕ ನಾಯಕಿಯರು ಒಟ್ಟಿಗಿತ್ತದು ಹೊಸ ಅಭ್ಯರ್ಥಿಗೂ ಎಡ್ಡೆಪ್ಪು ಬಯಕಿಯರು. ಓಟುಗುಂತುನ ಅರ್ಜಿ ಕೊರ್ಪು ನಡೆದು ದುಂಬು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪೊಡೆದು ಪಿದಾಡಿನ ಮೆರವಣಿಗೆಡು ಪಕ್ಷದ ಕಾರ್ಯಕರ್ತರು, ನಾಯಕಿಯರು, ಅಭಿಮಾನಿಗಳು ಪಾಲ್ದೆತ್ತೊಂಡರು. ಪಕ್ಷದ ನಾಯಕಿ ನಟಿ ಶ್ರುತಿ, ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಗುರುಕಾರ್ಯರು ತೇಜಸ್ವಿ ಸೂರ್ಯ ಮೆರವಣಿಗೆಡು ಪಾಲ್ದೆತ್ತೊಂದು ಕಾರ್ಯಕರ್ತರಿಗೂ ಉಮೇದ್ ಕೊರಿಯರು. ಕಿಲ್ಲೆ ಮೈದಾನಡು ನಡೆತಿನ ಓಟದ ಪ್ರಚಾರ ಸಭೆಟ್ ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಗುರುಕಾರ್ಯರು ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಪಾತಿರದು. ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕುಮಾರ್ ರೈ ಬಿಜೆಪಿಗೆ ಪಾಠ ಕಲ್ಪವನ್ನ ಅಹಂಕಾರದ ಪಾತ್ರ ಪಂತಿರು. ಓಟುಡು ಬಿಜೆಪಿನ ಗೆಂದಾದು ಅರೆಗೆ ಉತ್ತರ ಕೊರಡೊಂದು ಭಿನ್ನಾಯ್ತೊಂಡರು. ಶ್ರುತಿ ಪಾತಿರ್ದು ಬಿಜೆಪಿ ಪೊಂಜೋಲೆಗೂ ಬಲದಿಂಜವನ ಕೆಲಸ ಮಲ್ತದಂಡು ಪೊಂಜೋಲೆಗೂ ಗೌರವ ಬಕ ತಾನಮಾನ ಕೊರನ ಪಕ್ಷಗೂ ಪೊಂಜೋನಕ್ಲೆ ಬೆರಿಸಾಯ ಕೊರಡೊಂದು ಪಂಡಿರು. ಬಿಜೆಪಿ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ಪುತ್ತೂರುಡು ಆಶಾ ತಿಮ್ಮಪ್ಪ ಗೌಡ ಗೆಂದುವೆರು. ಬಂಡಾಯ ಲಕ್ ನಕಲು ಸೇರ್ದು ಏರ್ಲ ಓಟು ಗುಂತುಂಡ ಅವಕಾಶ ಉಂಡು. ಎಂಕ್ಲೆನ ಅಭ್ಯರ್ಥಿಗ ಗೆಲ್ಮೆ ಖಂಡಿತ ಅಂತ ಪಂಡಿರು.
ಇದು ವ್ಯಕ್ತಿ ಮತ್ತೊಂದು ವ್ಯಕ್ತಿಗೆ ಮಾಡಿರುವಂತ ಸವಾಲಲ್ಲ, ಇದು ಒಬ್ಬ ವ್ಯಕ್ತಿ ಸಂಘಟನೆಗೆ ಮಾಡಿರುವಂತ ಸವಾಲಿದು. ನಮ್ಮೆಲ್ಲರ ಸಾತ್ವಿಕ ಸಿಟ್ಟು, ನಮ್ಮೆಲ್ಲರ ಒಂದೇ ಒಂದು ಸೇರ್ಕೊಂಡಿರುವಂತಹ ಒಂದು ಇಚ್ಛಾಶಕ್ತಿ, ಸಾಮೂಹಿಕ ಇಚ್ಛಾಶಕ್ತಿ. ಮೇ 10ನೇ ತಾರೀಕು ನೀವೆಲ್ಲರೂ ಮತಗಟ್ಟೆಗಳಿಗೆ ಹೋದಾಗ ಈ ಸವಾಲಿಗೆ ತಾವು ಉತ್ತರ ಕೊಡ್ತೀರಿ ಎನ್ನುವಂತ 100ಕ್ಕೆ 100 ನಂಬಿಕೆ ನನಗಿದೆ. ನೀವು ಅತ್ಯಂತ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸಿ ಬಹುಶಃ ಹೆಮ್ಮೆ ಆಗುತ್ತೆ. ಇಡೀ ರಾಜ್ಯದಲ್ಲಿ ಒಂದೇ ಜಿಲ್ಲೆಯಲ್ಲಿ 2 ಮಹಿಳೆಯ ಅಭ್ಯರ್ಥಿಗಳನ್ನು ಕೊಟ್ಟಂತ ಯಾವ್ದಾದ್ರು ಜಿಲ್ಲೆ ಇದ್ರೆ ಅದು ನಿಮ್ಮ ಜಿಲ್ಲೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಮೇ 10ನೇ ತಾರೀಕು ಕೇವಲ ಧರ್ಮದ ಹೆಸರಿನಲ್ಲಿ ಕುರ್ಚಿಗೋಸ್ಕರ ಆಸೆ ಪಟ್ಟು ಕಾಂಗ್ರೆಸ್ ಇಂದ ನಿಂತಿರುವಂತ ಅಭ್ಯರ್ಥಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಣ್ಣ ನೀನಾಗ್ಲಿ ಬೇರೆ ಯಾರೇ ಆಗ್ಲಿ ಸೇಡಿಗಾಗಿ ರಾಜಕಾರಣಕ್ಕೆ ಬರಬಾರ್ದು, ಸೇವೆಗಾಗಿ ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೀನಿ. ಅಪಪ್ರಚಾರ ಮಲ್ತದು ರಡ್ಡು ಸರ್ತಿ ತಾನು ಸೋಪನಂಚ ಮಲ್ತೇರು ಅಧಿಕಾರಡುಪ್ಪುನಗ ಜನಕ್ಲೆನ ಮರ್ಯಾದೆ ದಿಪ್ಪುನ ವಾ ಬೇಲೆನ ತಾನು ಮಲ್ತದಜಿ ಈ ಸರ್ತಿ ನಿಕ್ಲೆನ ಆಶೀರ್ವಾದ ಪಡೆದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿ ರಮಾನಾಥ್ ರೈ ಕೇನೊಂದರು. ಆರು ಗುರುವಾರ ನಾಮಪತ್ರ ಕುರಿದು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಾದ ಪಾತಿರಿಯರು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದುಮ್ಮದ ಮಂತ್ರಿ ಬಿ ರಮಾನಾಥ್ ರೈ ಒಟ್ಟುಗುಂತುನ ಅರ್ಜಿ ಪಾಡರೆ ಗುರುವಾರ ಕಾರ್ಯಕ್ರಮ ಪಾಡೊಂದು ಕಾಂಡೆ ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಪೋದು ರಾಜರಾಜೇಶ್ವರಿ ದೇವಿನ ಇಂಬು ನಟ್ಟೊಂದು ಐದು ಬೊಕ್ಕ ಬಂಟ್ವಾಳದ ತಿರುಮಲ ಶ್ರೀ ವೆಂಕಟರಮಣ ದೇವಸ್ಥಾನಡು ಪೂಜೆ ಸಂದಾದ ಪ್ರಾರ್ಥನೆ ಮಲ್ತದು ಮೆರವಣಿಗೆಡು ಅಭಿಮಾನಿಗಳು ಕಾರ್ಯಕರ್ತರು ಬೊಕ್ಕ ನಾಯಕರ ಒಟ್ಟುಗು ಬಿಸಿ ರೋಡ್ಗು ಬತ್ತದು ಆಡಳಿತ ಸೌಧದ ಆಫೀಸ್ ನಾಮಪತ್ರ ಕೊರಿಯರು. ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಾದ ರಮಾನಾಥ್ ರೈ ಪಾತಿರ್ದು ಬಂಟ್ವಾಳ ವಿಧಾನಸಭಾ ಕ್ಷೇತ್ರಡು ಒರ್ಮನೆ ಸರ್ತಿಗೆ ಒಟ್ಟುಗುಂತರೆ ಪಕ್ಷ ಎಂಕ ಅವಕಾಶ ಕೊಡ್ತುಂಡು ಅಪಪ್ರಚಾರ ಮಲ್ತದು ಏನನ್ನು ರಡ್ಡು ಸರ್ತಿ ಸೂಪಾಯರು ಅಧಿಕಾರಡು ಪುನಗ ಜನಕ್ಲಿನ ಮರ್ಯಾದೆ ದಿಪ್ಪುನ ವಾ ಬೇಲೆಲ್ಲ ತಾನು ಮಲ್ತದಜಿ ಈ ಸರ್ತಿ ನಿಕ್ಲಿನ ಆಶೀರ್ವಾದ ಉಪ್ಪಡೆಂದು ರಮಾನಾಥ್ ರೈ ಕೇನೊಂಡಿರು. ಮೆರವಣಿಗೆಡು ಮುಖ್ಯವಾದ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕಿ ಬಿಕೆ ಹರಿಪ್ರಸಾದ್, ಜಿಲ್ಲಾ ಕಾಂಗ್ರೆಸ್ ಗುರುಕಾರ್ಯರು ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ, ದುಮ್ಮದ ಶಾಸಕರು ಶಕುಂತಲಾ ಶೆಟ್ಟಿ, ಕೆಪಿಸಿಸಿ ಸದಸ್ಯರು ಮಮತಾ ಗಟ್ಟಿ, ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಬಿಬಿ ಕುಂದರ್, ಪಾಣೇರು ಬ್ಲಾಕ್ ಕಾಂಗ್ರೆಸ್ ಗುರುಕಾರ್ಯರು ಸುದೀಪ್ ಕುಮಾರ್ ಶೆಟ್ಟಿ, ನಾಯಕರಾಯಿನ ಪಿಯೂಷ್ ಎಲ್ ರಾಡ್ರಿಗಸ್, ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ್ ಜೈನ್, ಮಾಯಲಪ್ಪ ಸಾಲ್ಯಾನ್ ಪಾಲ್ಗೊಂಡಿದ್ದರು. ಚುನಾವಣೆ ಎದುರಾಗಿದ್ದು ಸುದೀರ್ಘ ರಾಜಕೀಯ ಜೀವನದಲ್ಲಿ ದುಡ್ಡು ಬಂಟ್ವಾಳೋಡು ಕಾಂಗ್ರೆಸ್ ಗೆನ್ನೋಡು ಅಭಿವೃದ್ಧಿ ತುಡರು ಅರ್ಲಡು ಕ್ಷಣದಲ್ಲಿ ನಾವು ಭಾಗವಹಿಸಬೇಕು. ಸಾವಿರ ಗಟ್ಟಲೆ ಸಾಹಿತಿ ಪಂಚಮಂಗೇಶ್ವರಾಯರ ಭವನದಲ್ಲಿ ಸಿದ್ದು ರಮನಾಥ್ ರೈ ತುಳಿತಕ್ಕೊಳಗಾದ ಸಮುದಾಯವನ್ನು ಗೆಲುವು ಕೂಡ ಆಗಬೇಕಾಗಿದೆ. ಇದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಎನ್ನುವುದನ್ನ ದಯವಿಟ್ಟು ಎಲ್ಲ ಕಾರ್ಯಕರ್ತ ಬಂಧುಗಳು, ಪಕ್ಷದ ಹಿತೈಷಿಗಳು ಶಾಸಕನಾಗಿ ಮಂತ್ರಿಯಾಗಿ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡಲಿ, ನಿಮಗೆ ಅಗೌರವ ಬರ್ತಕ್ಕಂಥ ಯಾವುದೇ ಒಂದು ಕೆಲಸವನ್ನು ನಾನು ಮಾಡಿಲ್ಲ ಅನ್ನುವಂಥ ಮಾತನ್ನು ಸತತವಾಗಿ ಹೇಳುತ್ತಾ ಬಂದಿದ್ದೇನೆ. ನಾನು ಇವತ್ತು ಕೂಡ ಮತ್ತೊಮ್ಮೆ ಹೇಳ್ತೀನಿ, ನಾನು ಶಾಸಕನಾಗಿ ಮಂತ್ರಿಯಾಗಿ ನನ್ನ ಪಕ್ಷದ ಕಾರ್ಯಕರ್ತರಿಗೆ, ನನ್ನ ಮತದಾರರಿಗೆ ಯಾವುದೇ ರೀತಿಯ ಅಗೌರವ ಮಾಡದಂತೆ ನಾನು ನಡವಳಿಕೆಯನ್ನು ಮಾಡಿದ್ದೇನೆ ಅನ್ನುವಂಥ ಸಂತೋಷ ನನಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಸೈದ್ಧಾಂತಿಕ ನಿಲುವಿನಲ್ಲಿ ಅಂಟಿಕೊಂಡು ಕೆಲಸ ಮಾಡಿದ್ದೇನೆ. ಕೆಲವರು ಮಾತಾಡ್ತಾ ಬಂದೆ, ಈ ಒಂದು ನಮ್ಮ ಬಿಜೆಪಿಯ ಶಾಸಕರ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಮಾತುಗಳು ಹೇಳ್ತಿದ್ದೆ. ರಮನಾಥ್ ರೈ ಕಡೆಯ ಚುನಾವಣೆ ಅಂತ ಹೇಳ್ತಾರೆ. ಹೌದು, ನಾನು ಕಡೆಯ ಚುನಾವಣೆ. ಆದರೆ ಅದೇ ರಮನಾಥ್ ರೈ, ಅದೇ ಮುಖ,
ಅದೇ ಮನಸ್ಸು, ಅದೇ ಬಟ್ಟೆ, ಅದೇ ಅಂತ ಒಂದು ಮಾತನಾಡ ನನಗೆ ಅರ್ಥ ಆಗಿಲ್ಲ. ಸತ್ಯ, ನಾನು ಅದೇ ಮನುಷ್ಯ, ಅದೇ ಮುಖ, ಅದೇ ಬಣ್ಣ, ಅದೇ ಬಟ್ಟೆ, ಅದೇ ಪಕ್ಷ, ಅದೇ ನೀತಿ, ಅದೇ ಸುಖ. ರಾಹುಲ್ ಗಾಂಧಿ ಮಲ್ತುದಿನ ಸರ್ವೇಡು ಎನ್ನ ಪುದರ್ ಮಿತ್ತಡಿತ್ತನು ಅಂಡ ಡಿ.ಕೆ. ಶಿವಕುಮಾರ್ ಎನ್ನ ಸೀಟನ್ನು ಕಾಸಗಬೋಡಾದ ಇನಾಯತ್ ಅಲಿಯರಿಗೂ ಮಾರ್ದಿರಂದು ಸುರತ್ಕಲ್ ಕ್ಷೇತ್ರದ ದುಂಬುದ ಶಾಸಕರು ಬಿ.ಎ. ಮೊಯ್ದೀನ್ ಬಾವ ದೂರ್ದೇರು. ಕುಡ್ಲ ಉತ್ತರ ವಿಧಾನಸಭಾ ಕ್ಷೇತ್ರ ಸುರತ್ಕಲ್ಡು ಕಾಂಗ್ರೆಸ್ ಪಕ್ಷ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿಗ್ ಓಟುಗುಂತಾರೆ ಸೀಟ್ ಘೋಷಣೆ ಮಂತಿ ನೀಡಿದವರ ಸೀಟ್ಗಾದ ಕಾತುಕೊಳ್ಳುದಿನ ದುಂಬುದ ಶಾಸಕರು ಮೊಯ್ದೀನ್ ಬಾವ ಕಾಂಗ್ರೆಸ್ ಹೊಡೆದು ಜೆಡಿಎಸ್ ಸೇರುವೆ ಎಂದು ಸುದ್ದಿ ಮಾಧ್ಯಮಗಳ ಪಾತಿರದು ಪಂತಿರು. ಆತ ಕೆಪಿಸಿಸಿ ಗುರ್ಕಾರ್ಯರು ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಟಿಕೆಟ್ ಅನ್ನು ಮಾರಾಟ ಮಲ್ತದಿರಂದ್ಲ ಆರು ದೂರದೇರು. ಹಿರಿಯ ನಾಯಕಿಯರು ಮಾತಿರ್ನಲ ಆಶೀರ್ವಾದದಂಚ ತನಕ ಸೀಟ್ ಆದಿತ್ತದ ಕ್ಷೇತ್ರಡು ಕೆಲಸ ಮಲ್ಪಲೆ ಎಂದು ಸೂಚನೆಲ ಬೈದರು. ಅಂಡ ಇತ್ತೆ ಅಕೇರಿ ದಕ್ಷಿಣಟ್ಟು ಸೀಟ್ ತಪ್ಪಾದ ಇನಾಯತ್ ಅಲಿಗೂ ಕೊಡ್ತೇರು. ಆಜಿ ತಿಂಗಳು ದುಂಬು ಜಿಲ್ಲೆಗೆ ಬತ್ತಿನ ಗುತ್ತಿಗೆದಾರರಿಗೆ ಟಿಕೆಟ್ ಮಾರ್ದಿರಂದು ಮೊಯ್ದೀನ್ ಬಾವ ಗಂಭೀರ ಆರೋಪ ಮಲ್ತೇರು. ಇನ್ನು ಕ್ಷೇತ್ರದ ಒಟ್ಟು 11 ಜನ ಸೀಟ್ ಬೈಕದಿತ್ತರು. ಅಂಡ ರಾಹುಲ್ ಗಾಂಧಿ ಮಲ್ತದಿನ ಸರ್ವೇಡ್ ಎನ್ನ ಪುದರ್ ಮಿತ್ತಡ ಇತ್ತಡು ಸೀಟ್ ಎಂಕಂದ ನಿಗಂಟ ಆದಿತ್ತಂಡು. ದುಂಬದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎಂಕ್ ಇಡೀ ಆಶೀರ್ವಾದ ಮಲ್ತದಿತ್ತರು. ಒವ್ವೇ ಪ್ರಭಾವ ಇಜ್ಜಂದೆ ಸೀಟ್ ಕೊರ್ಪಣೊಂದು ಪಂಡದಿತ್ತರು. ಸಿಇಸಿ ಗುರ್ಕಾರ್ಯರು ಮೋಹನ್ ಪ್ರಕಾಶ್ ಸಮೀಕ್ಷೆ ರಿಪೋರ್ಟ್ ತೋಚಾದಿತ್ತರು. ಅಂಡ ಡಿ.ಕೆ. ಶಿವಕುಮಾರ್ ಕಾಸಗ ಬೋರ್ಡಾದ ಎನ್ನ ಸೀಟನ್ನು ಇನಾಯತ್ ಅಲಿಗೆ ಮಾರ್ದಿರಂದು ಬಿ.ಎ. ಮೊಯ್ದೀನ್ ಬಾವ ದೂರಿಯರು. ತಾನು ಜೆಡಿಎಸ್ ಸೇರೊಂದುಲ್ಲೆ ಸೀಟ್ ಬೈಕದು ಅರ್ಜಿ ಕೊರೊಂದುಲ್ಲೆ ಎಂದು ಆರ್ಪಂಡಿರು. ವಾಮ ಮಾರ್ಗಗಳನ್ನು ಉಪಯೋಗಿಸಿಕೊಂಡು ಇವತ್ತು ನನ್ನ ಹಕ್ಕು ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡಿದಂತಹ ಆ ಅಭ್ಯರ್ಥಿತನವನ್ನು ತೆಗೆದು ಇವತ್ತು 2013 ಮೇಲೆ ದೊಡ್ಡ ಕಾಂಟ್ರಾಕ್ಟರ್ ಆಗಿ ಮಾರ್ಪಟ್ಟಂತಹ ಒಂದು ವ್ಯಕ್ತಿಗೆ ಮಾನ್ಯ ಅಧ್ಯಕ್ಷರು ಈ ಅಭ್ಯರ್ಥಿತನವನ್ನು ಮಾರ್ತಾರೆ. ಇಟ್ ಈಸ್ ಶೇಮ್ ಟು ಕಾಂಗ್ರೆಸ್ ಪಾರ್ಟಿ. ಇದು ಮಾರಾಟ ಮಾಡಿದ್ದು ಈ ಟಿಕೆಟು. ಡಿ.ಕೆ. ಶಿವಕುಮಾರ್ ರವರು ಇದನ್ನು ಮಾರಾಟ ಮಾಡಿದ್ದು ಅಂತೇಳಿ ಆತ್ಮಸಾಕ್ಷಿಯಾಗಿ ಹೇಳೋದ್ರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಾನು 2013 MLA ಆಗ್ತೇನೆ, 18ರವರೆಗೆ ಇರ್ತೇನೆ. ಯಾವುದೇ ಒಂದು ಅವ್ಯವಹಾರವನ್ನು ಮಾಡದೆ, ₹1 ನಾನು ಯಾರ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳದೆ ಸೇವೆಯನ್ನು ಮಾಡಿರುವಂತಹದ್ದು ಇತಿಹಾಸ. ಇವತ್ತು ಹಕ್ಕಾಗಿ ಬಂದಿದ್ದಂತಹ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಅವರು ಏರ್ಪಡಿಸಿದಂತಹ ಸರ್ವೆ ಅದನ್ನು 7% ಜನಕ್ಕೆ ಕೊಡುವಂತಹ ಪ್ರಮೇಯ ಬಂದಿದೆ. ಟಿಕೆಟು ಕೈತಪ್ಪಿದೆ. ಈ ಕೈತಪ್ಪಿರುವುದು ನಮ್ಮ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ರವರ ಆ ಒಂದು ಮೊಂಡುತನದಿಂದ ಏನು ತಪ್ಪು ಮಾಡಿದ್ದೇನೆ ಶಿವಕುಮಾರ್ ರವರೇ, ನನ್ನನ್ನು ತಾವು ವೈರಿಯಾಗಿ ಕಾಡಿ ಇನಾಯತ್ ಅಲಿ ಅಂತ ಹೇಳುವಂತಹ ಒಂದು ವ್ಯಕ್ತಿಯನ್ನು ತಂದು ಅಂತಹ ವ್ಯಕ್ತಿಗೆ ಇವತ್ತು ಜನರಲ್ ಸೆಕ್ರೆಟರಿಯನ್ನು ಕೊಡ್ತಾರೆ, ಮಂಗಳೂರು ದಕ್ಷಿಣದ ಉಸ್ತುವಾರಿಯನ್ನು ಕೊಡ್ತಾರೆ. ತದನಂತರ ನೀ ಮುನ್ನುಗ್ಗು ಮಂಗಳೂರು ಉತ್ತರ ಕ್ಷೇತ್ರಕ್ಕೆ, ಅಲ್ಲಿ ನೀನು ಬೇಸ್ ಮಾಡಿ ನಿನಗೆ ನಾನು ಟಿಕೆಟ್ ಕೊಡ್ತೇನೆ ಅಂತ ಹೇಳುವಂಥ ಆಶ್ವಾಸನೆಯನ್ನು ಕೊಡ್ತಾರೆ. ಆ ಜನ ಬಂದು BJP ವಿರುದ್ಧ ಹೋರಾಟ ಮಾಡಿದಲ್ಲ, ಮೊಯ್ದೀನ್ ಬಾವನ ಅಸೆಟ್ಗಳು ಕಾರ್ಯಕರ್ತರನ್ನು ಡಿವೈಡ್ ಮಾಡಿ ಇವತ್ತು ಯಾರೆಲ್ಲ ಮೊಯ್ದೀನ್ ಬಾವರ ಅಭಿಮಾನಿಗಳಿದ್ದಾರೆ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ತನ್ನಲ್ಲಿ ಹೊರಗಡೆಯವರನ್ನು ತಂದು ಪ್ರಚಾರವನ್ನು ಮಾಡಲಿಕ್ಕೆ ದುಡ್ಡನ್ನು ಹಂಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ಮುಖ್ಯವಾಗಿ ಕಾರಣ ನನಗೆ ಮಾನ್ಯ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು 5 ವರ್ಷಲೆಡು ಹಂತ ಹಂತವಾದ ಒಡಿಪು ವಿಧಾನಸಭಾ ಕ್ಷೇತ್ರನು ಪ್ರಾಮಾಣಿಕವಾದ ಅಭಿವೃದ್ಧಿ ಮಲ್ಪರ ಪ್ರಯತ್ನ ಬರ್ಪೆ ಎಂದು ಒಡಿಪು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಎ ಸುವರ್ಣ ಪಂತೆರು ಆರು ಗುರುವಾರ ಓಟುಗುಂತಿನ ಅರ್ಜಿ ಕೊರೆದು ಕಾರ್ಯಕರ್ತರನ್ನ ಸಭೆಟ್ಟು ಪಾತಿರಿಯರು. ಒಡಿಪು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಶ್ಪಾಲ್ ಎ ಸುವರ್ಣ ಗುರುವಾರ ಓಟುಗುಂತಿನ ಅರ್ಜಿ ಕೊರಿಯರೆ ಕಾರ್ಯಕ್ರಮ ಪಾಡೊಂದು ಕಾಂಡೆ ಕೃಷ್ಣಮಠ ಕಡಿಯಾಳಿ ದೇವಸ್ಥಾನ ಮಲ್ಪೆ ಅಯ್ಯಪ್ಪ ಮಂದಿರಗೂ ಪೋದು ವಿಶೇಷ ಪೂಜೆ ಮಲ್ಪಾಯರು. ದೇವಸ್ಥಾನಲಿಡು ಪ್ರಾರ್ಥನೆ ಮಲ್ತಿ ಬೊಕ್ಕ RSS ಹಿರಿಯ ನಾಯಕರನ್ನ ಇಲ್ಲಡೆ ಪೋದು ಪಾತ್ರಕತೆ ನಡಪಾಯರು. ಆಯ್ದ ಬೊಕ್ಕ ಗೋಪೂಜೆ ಮಲ್ತಿರು. ಜಿಲ್ಲಾ ಬಿಜೆಪಿ ಆಫೀಸ್ ಎದುರು ಕಾರ್ಯಕರ್ತರನ್ನ ಸಭೆ ಅಟ್ಟಣೆ ಆದಿತ್ತಂಡು. ಸಭೆಟು ಯಶ್ಪಾಲ್ ಎ ಸುವರ್ಣ ಪಾತೆರ್ದು ಕ್ಷೇತ್ರದ ಜನಕುಲು ಎಂಚಿನ ಎನ್ನುದೇರ ಐಕ ಒಡಕ ಬರಂದಿನಂಚ ಕಾರ್ಯ ಮಲ್ಪೆ 5 ವರ್ಷಲಿಡು ಹಂತ ಹಂತವಾದ ಒಡಿಪು ವಿಧಾನಸಭಾ ಕ್ಷೇತ್ರನು ಪ್ರಾಮಾಣಿಕವಾದ ಅಭಿವೃದ್ಧಿ
ಅಭಿವೃದ್ಧಿ ಮಲ್ಪೆರ ಪ್ರಯತ್ನ ಬರ್ಪೆನ್ ಪಂಡಿರು. ಬಿಜೆಪಿ ಜಿಲ್ಲಾ ಆಫೀಸ್ ಹಿಡಿದ ಪಕ್ಷದ ಕಾರ್ಯಕರ್ತರು ಬೊಕ ಅಭಿಮಾನಿಲಿನ ಒಟ್ಟುಗು ಬಣ್ಣಂಜೆಮುಟ್ಟ ಪಾದಯಾತ್ರೆ ಪೋದು ತಾಲೂಕು ಆಫೀಸ್ ನಾಮಪತ್ರ ಕೊರಿಯರು. ಮಂತ್ರಿ ವಿ ಸುನಿಲ್ ಕುಮಾರ್, ಒಡಿಪು ಬಿಜೆಪಿ ಗುರುಕಾರ್ಯರು ಕುಯಿಲಾಡಿ ಸುರೇಶ್ ನಾಯಕ್, ದುಂಬದ ಮಂತ್ರಿ ಪ್ರಮೋದ್ ಮಧ್ವರಾಜ್, ಶಾಸಕರು ಲಾಲಾಜಿ ಆರ್ ಮೆಂಡನ್, ನಾಯಕರು ಮಟ್ಟರ್ ರತ್ನಾಕರ್ ಹೆಗ್ಡೆ, ಕಾಪು ಕ್ಷೇತ್ರದ ಅಭ್ಯರ್ಥಿ ಗುರ್ಮೆ ಸುರೇಶ್ ಶೆಟ್ಟಿ ಈ ಪೊರ್ತುಡಿದ್ದರು. ಚಿಂತನೆ ಮಾಡಿ ಹೋರಾಟ ಸುವರ್ಣರವರು ನಿಕಟ ಅಭಿವೃದ್ಧಿ ಜಯ ಭಾರತ ಜನನೀಯ ತನುಜಾ ಭರವಸೆ ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಮುಂದಿಟ್ಟು ಬಿಜೆಪಿ ಒಂದ ಸುಳ್ಳಳಿಯ ಭಾರತೀಯ ಯಾತ್ರೆಯನ್ನು ಮುಗಿಸಿ ಇದೀಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತೆರಳುತ್ತಾ ಇದ್ದಾರೆ. ಶ್ರೀಕೃಷ್ಣನ ತವರೂರಾದ ಪರಿಸರದ ಪ್ರತಿ ಭಟ್ರವರು ಕಳೆದ 5 ವರ್ಷದಿಂದ ನಾವೆಲ್ಲರೂ ಅವರಿಗೆ ಒಂದು ಆಶೀರ್ವಾದ ರೀತಿಯಲ್ಲಿ ಮತ ನೀಡಿ ಅವರನ್ನು ಗೆಲ್ಲಿಸಿ ಈ ಒಂದು ಊರಿನ ಅಭಿವೃದ್ಧಿಗೆ ಅವರನ್ನು ತೊಡಗಿಸಿಕೊಂಡಿದ್ದೀವಿ. ರಘುಪತಿ ಭಟ್ರವರು ಕೂಡ ಆ 5 ವರ್ಷದ ಅವಧಿಯಲ್ಲಿ ನಾವು ಯಾವ ರೀತಿ ಅವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಅವರಿಗೆ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ 5 ವರ್ಷದಲ್ಲಿ ಹಂತವಾಗಿ ಇಡೀ ಉಡುಪಿ ಕ್ಷೇತ್ರವನ್ನು ಒಂದು ಒಂದೇ ರೀತಿಯ 3,000 ಕೋಟಿಗೂ ಮಿಕ್ಕಿದ ಅನುದಾನವನ್ನು ತರುವ ಮೂಲಕ ಇವತ್ತು ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವನ್ನು ಮಾಡುವಲ್ಲಿ ಇವತ್ತು ರಘುಪತಿ ಭಟ್ ಯಶಸ್ವಿಯಾಗಿದ್ದಾರೆ. ಖಂಡಿತವಾಗಿ ಈ ಸಂದರ್ಭದಲ್ಲಿ ರಘುಪತಿ ಭಟ್ ಅವರ ಸಾಧನೆಗೆ ಸಮಸ್ತ ಕಾರ್ಯಕರ್ತರ ಪರವಾಗಿ ನಾನು ವಿಶೇಷವಾದ ಅಭಿನಂದನೆ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಬಹುಶಃ ರಘುಪತಿ ಭಟ್ ಅವರು ಮಾತು ಹೇಳಿದ್ರು ಮೊನ್ನೆ ದಿನ ಮೇ 10 ತನಕ ನಾನು ನಿನ್ನೊಂದಿಗೆ ಅಭ್ಯರ್ಥಿಯಾಗಿ ನಿನ್ನೊಂದಿಗೆ ನಾನು ಕೆಲಸ ಮಾಡಿದ, ಅದೇ ರೀತಿ ನಾನೇ ಅಭ್ಯರ್ಥಿ ರೀತಿಯಲ್ಲಿ ನಿನ್ನೊಂದಿಗೆ ಇದ್ದು ಇದನ್ನು ಗೆಲ್ಲಿಸಿಕೊಡುವಂತ ಕೆಲಸಗಳನ್ನ ಮಾಡಿದ್ದೆ. ಆ ಸಂದರ್ಭದಲ್ಲಿ ರಘುಪತಿ ಭಟ್ಗೆ ನಾನು ವಿನಂತಿ ಮಾಡಿದೆ, ಕೇವಲ ಮೇ 10 ತನಕ ಇದ್ರೆ ಸಾಲದು, ಮುಂದಿನ 5 ವರ್ಷ ನನ್ನೊಟ್ಟಿಗೆ ಇರಬೇಕು. ಯಾಕೆಂದ್ರೆ ಬಹಳಷ್ಟು ಕನಸನ್ನು ಉಡುಪಿ ಜನರು ನಿಮ್ಮ ಮೂಲಕ ಕಂಡಿದ್ರು. ಆ ಎಲ್ಲ ಕನಸನ್ನು ನನಸಬೇಕಾದ್ರೆ ನನ್ನ ಜೊತೆಗಿದ್ದು ಉಡುಪಿಯ ಅಭಿವೃದ್ಧಿಯ ಕನಸನ್ನು ನನಸು ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕೆಂಬ ವಿನಂತಿ ಸಂದರ್ಭ ಮಾಡುತ್ತಾ, ಬಹುಶಃ ಈಗಾಗಲೇ ರಘುಪತಿ ಭಟ್ರ ಮೇಲೆ ಯಾವ ವಿಶ್ವಾಸ ಇಟ್ಕೊಂಡು ಯಾವ ರೀತಿ ಅವರಿಗೆ ಆಶೀರ್ವಾದ ಮಾಡಿದ್ರ, ಅದೇ ರೀತಿ ಸಮಸ್ತ ಕಾರ್ಯಕರ್ತ ಬಂಧುಗಳನ್ನ ವಿನಂತಿ. ಕುಡ್ಲನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದುಂಬದ ಶಾಸಕರು ಜೆಆರ್ ಲೋಬೋ ಗುರುವಾರ ನಾಮಪತ್ರ ಕೊರಿಯರು. ಅವಿಡ್ದು 96 ಬಿಷಪ್ಪಿನ ಆಶೀರ್ವಾದತೆ ತೊಂದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಪಳ್ಳಿ ಇಂಗ್ರಜಲಿಗೆ ಪೋದು ಪ್ರಾರ್ಥನೆ ಮಲ್ತಿರು. ಕುಡ್ಲನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಜೆಆರ್ ಲೋಬೋ ಓಟುಗುಂತನ ಬಗಿಟ್ಟು ನಾಮಪತ್ರ ಕೊರಿಯರೆ ಗುರುವಾರ ಕಾರ್ಯಕ್ರಮ ಪಾಡೊಂದಿರು. ಅರ್ಜಿ ಕೊರ್ಪುನ ದುಂಬತ್ತ ಜೆಆರ್ ಲೋಬೋ ವಿಧಾನ ಪರಿಷತ್ ದುಂಬತ್ತ ಸದಸ್ಯರು ಐವನ್ ಡಿಸೋಜ ಬೊಕ್ಕ ಪಕ್ಷದ ನಾಯಕರನ್ನ ಒಟ್ಟುಗು ಕೊಡಿಯಲ್ ಬಯಲ್ದ ಬಿಷಪ್ ಹೌಸ್ಗೆ ಪೋದು ಬಿಷಪ್ಪರು ಡಾ ಪೀಟರ್ ಪೌಲ್ ಸಲ್ದಾನೆರಿಡ್ದು ಆಶೀರ್ವಾದ ದೆತ್ತೊಂಡಿರು. ಕುಡ್ಲನಗರ ಬೇತೆ ಬೇತೆ ದೇವಸ್ಥಾನ ಪಳ್ಳಿ ಇಂಗ್ರಜಲಿಗೆ ಪೋದು ಪ್ರಾರ್ಥನೆ ಮಲ್ತಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಕ್ಕೆ ಪೋದು ಪೂಜೆ ಸಂದಾದ ಕ್ಷೇತ್ರಡು ಗೆಂದಾದ ಕೊರ್ಪುನಂಚ ನಟ್ಟೊಂಡಿರು. ಪಕ್ಷದ ನಾಯಕರು ಕಾರ್ಯಕರ್ತರು ಅಭಿಮಾನಿಗಳಿತದು ಪಾದಯಾತ್ರೆಡು ಮಣ್ಣಗುಡ್ಡೆ ಆದು ಮಂಗಳ ಸ್ಟೇಡಿಯಂಗೆ ಪೋದು ಅವಲು ಸಾರ್ವಜನಿಕ ಸಭೆಟ್ಟು ಪಾತಿರಿಯರು. ಆಕೆರಿಗೂ ಕುಡ್ಲ ಮಹಾನಗರ ಪಾಲಿಕೆಗೆ ಬತ್ತದು ಓಟದ ಅಧಿಕಾರಿಲಿನ ಆಫೀಸಿಡು ನಾಮಪತ್ರ ಕೊರಿಯರು. ಪಕ್ಷದ ನಾಯಕರಾಯನ ಕಳ್ಳಿಗೆ ತಾರನಾಥ ಶೆಟ್ಟಿ, ಸುರೇಶ್ ಬಳ್ಳಾಲ್, ಎಂ ಶಶಿಧರ ಹೆಗ್ಡೆ, ಪ್ರಕಾಶ್ ಸಾಲಿಯಾನ್, ಅಬ್ದುಲ್ ಸಲೀಂ, ಟಿಕೆ ಸುಧೀರ್, ವಿಶ್ವಾಸ್ ಕುಮಾರ್ ದಾಸ್, ಲ್ಯಾನ್ಸ್ಲಾಟ್ ಪಿಂಟೋ, ಸಬಿತಾ ಮಿಸ್ಕಿತ್, ಮೋಹನ್ ಶೆಟ್ಟಿ, ಅಲಿಸ್ಟರ್ ಡಿಖುನ್ನಾ ಒಟ್ಟಿಗಿದ್ದರು. ಈ ದಿವಸ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಾಮಪತ್ರವನ್ನು ಈಗ 12:15 ಗಂಟೆಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಚುನಾವಣಾಧಿಕಾರಿಯವರ ಸಮ್ಮುಖದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಅದರ ಮೊದಲು ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಮ್ಮ ನಗರದ ವಿವಿಧ ಧರ್ಮಗಳ ಎಲ್ಲ ದೇವಾಲಯಗಳಿಗೆ ನಾನು ಭೇಟಿ ನೀಡಿದ್ದೀನಿ. ಚರ್ಚ್ಗಳಿಗೆ, ಮಸೀದಿಗಳಿಗೆ ಮತ್ತು ದೇವಸ್ಥಾನಗಳಿಗೆ ನಾನು ಭೇಟಿ ನೀಡಿ ಒಂದೇ ದೇವರಲ್ಲಿ ಎಲ್ಲ ರೀತಿಯಲ್ಲಿ ಒಂದೇ ದೇವರು, ಎಲ್ಲರಿಗೂ ನಮಗೆ ಒಂದೇ ದೇವರು,
ಅವರಲ್ಲಿ ನಾನು ಬೇಡಿಕೊಂಡಿದ್ದೇನೆಂದರೆ ನಮ್ಮ ನಗರಕ್ಕೆ ಒಳ್ಳೆಯ ಕಾನೂನು ಸುವ್ಯವಸ್ಥೆಯನ್ನು ಕೊಡಿ, ಎಲ್ಲರನ್ನು ಕೂಡ ಅಣ್ಣ ತಮ್ಮಂದಿರಾಗೆ ಮಕ್ಕಳಾಗಿ ಅಣ್ಣ ತಮ್ಮಂದಿರಾಗೆ ನಾವು ಅಕ್ಕ ತಂಗಿಯರಾಗೆ ನಾವು ನೋಡಿಕೊಂಡು ಒಳ್ಳೆಯ ಬಾಂಧವ್ಯದಲ್ಲಿ ಬಾಳಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಕೊಡಿ. ನಮ್ಮ ನಗರದ ಅಭಿವೃದ್ಧಿಗೆ ಪ್ರಯತ್ನ ಮಾಡಲು ನಮಗೆ ಅವಕಾಶ ಕೊಡಿ. ನಮ್ಮ ನಗರದಲ್ಲಿ ಬಂಡವಾಳ ಹೂಡಿಕೆಯಾಗಿ ನಮ್ಮ ಯುವಕ ಯುವತಿಯರಿಗೆ ಇಲ್ಲಿಯೇ ಕೆಲಸಗಳು ದೊರಕಿ ಅವರ ಪ್ರಾಯಸ್ಥ ತಂದೆ ತಾಯಿಯವರ ಜೊತೆಯಲ್ಲಿ ಅವರು ಇದ್ದು ಸುಖ ಸಂತೋಷ ಬರುತ್ತಾ ಕುಟುಂಬಗಳು ಇಲ್ಲಿ ನಮ್ಮ ನಗರದಲ್ಲಿ ಇರಲಿ. ಯಕ್ಷಮಿತ್ರೆರು ದುಬೈದಕ್ಲೆನ ನಿರೆರಡು ಜೂನ್ 4 ಬಯ್ಯ 4 ದುಬೈದ ಶೇಖ್ ರಶೀದ್ ಆಡಿಟೋರಿಯಂ ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ವೇದಿಕೆಡು ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ವಿರಚಿತ ಲೋಕಾಭಿರಾಮ ಕನ್ನಡ ಪೌರಾಣಿಕ ಪ್ರಸಂಗದ ಲೆಪ್ಪೋಲೆ ಅಂಚನೆ ಟಿಕೆಟ್ ಬಿಡುಗಡೆ ಬೊಕ್ಕ ಲಾಂಛನ ಬಿಡುಗಡೆದ ಲೇಸು ದುಬೈ ಕರ ಮದಲ್ಪ ಅಟ್ಟಣೆ ಆದಿತ್ತದು ಲೇಸು ಮಲ್ಲಬಿನ್ನೆರೆ ಸೇರಿಗೆಡು ಪೊರ್ಲುಡು ನಡೆತಡು. ಯಕ್ಷಮಿತ್ರೆರು ದುಬೈ ಮೊಕ್ಲೆನ ಜೂನ್ 4 ಬಯ್ಯ 4 ದುಬೈ ಶೇಖ್ ರಶೀದ್ ಆಡಿಟೋರಿಯಂ ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜಾ ಚಾವಡಿಡ್ ನಡಪುನಂಚಿನ ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ ವಿರಚಿತ ಲೋಕಾಭಿರಾಮ ಕನ್ನಡ ಪೌರಾಣಿಕ ಪ್ರಸಂಗದ ಲೆಪ್ಪೋಲೆ ಬಿಡುಗಡೆ ಅಂಚನೆ ಟಿಕೆಟ್ ಬಿಡುಗಡೆ ಅಂಚನೆ ಲಾಂಛನ ಬಿಡುಗಡೆದ ಕಾರ್ಯಕ್ರಮ ದುಬೈ ಕರಾಮಾದ ಒಂದು ಹೋಟೆಲ್ ಬಾರಿ ಗರ್ದಿಡ್ ನಡೆತಂಡು. ಲೇಸುಡು ಮಲ್ಲಬಿನ್ನೆರಾದು ವಾಸುದೇವ ಭಟ್ ಪುತ್ತಿಗೆ ಹರೀಶ್ ಶೇರಿಗಾರ್ ದಿವಕರ ಶೆಟ್ಟಿ ಪದ್ಮರಾಜ್ ಎಕ್ಕಾರ್ ಪ್ರಭಾಕರ ಸುವರ್ಣ ಸತೀಶ್ ಪೂಜಾರಿ ಶಶಿಧರ ನಾಗರಾಜಪ್ಪ ಮಲ್ಲಬಿನ್ನೆರಾದು ಪಾಲ್ಪಡೆದಿದ್ದರು. ಲೇಸುಡು ಸುರೂಕು ಯಕ್ಷಮಿತ್ರೆರು ದುಬೈ ಲಾಂಛನನು ಲೋಕಾರ್ಪಣೆ ಮಲ್ತೇರು. 20 ವರ್ಷದ ಲೋಕಾಭಿರಾಮ ಪ್ರಸಂಗದ ಲೆಪ್ಪೊಲೆ ಬಿಡುಗಡೆ ಅಂಚನೆ ಟಿಕೆಟ್ ಬಿಡುಗಡೆ ಮಲ್ತಂಡು. ರವೀಂದ್ರ ಉಚ್ಚಿಲ ಲೋಕಾಭಿರಾಮ ಪ್ರಸಂಗದ ಬಗ್ಗೆ ವಿವರ ಕೊರಿಯರು. ಲೇಸುಡು ಸುಮಾರು ಸಂಘ ಸಂಸ್ಥೆದ ಮುಖಂಡರು ಅಂಚನೆ ಯಕ್ಷಮಿತ್ರ ತಂಡದ ಮಾತಾ ಸದಸ್ಯರು ಕಲಾವಿದರು ಪಾಲ್ಪಡೆದಿದ್ದರು. ರಿತೀಶ್ ಅಂಚನ್ ಕುಲಶೇಖರ ಕಾರ್ಯಕ್ರಮ ನಿರೂಪಣೆ ಮಲ್ತದು ಸೊಲ್ಮೆ ಸಂದಾಯರು. ಒಡಿಪು ಜಿಲ್ಲೆದ ಯುವ ಬಂಟರ ಸಂಘ ಕಂಬಳಕಟ್ಟ ಕೊಡೆವೂರು ಮೊಕ್ಲಿನ ದಶ ಸಂಭ್ರಮ ಏಪ್ರಿಲ್ 30 ಕೊಡೆವೂರು ಕಂಬಳ ಗದ್ದೆಡು ನಡಪುಂಡು. ಸತ್ಯನಾರಾಯಣ ಪೂಜೆ ಸಭಾ ಕಾರ್ಯಕ್ರಮ ಸಾಧಕರಿಗೆ ಮಾನದಿಗೆ ಸಮಾಜ ಸೇವದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಗೀತ ಗಾಯನ ಸಂಗೀತ ರಸಮಂಜರಿ ಪಿರ ಬರುವೆರ ನಾಟಕ ಅಟ್ಟಣೆ ಆತನ ಪಣದು ಸಂಘದ ಪ್ರಕಟಣೆಡು ತೆರಿಪಾದರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.